ಭಾರತವನ್ನು ಪಾಕಿಸ್ತಾನದಂತಹ ರಾಷ್ಟ್ರವನ್ನಾಗಿಸಲು ನಾವು ಅವಕಾಶ ನೀಡಬಾರದು. ನಮ್ಮ ದೇಶದಲ್ಲಿ ಜಾತ್ಯತೀತತೆಯೇ ನಮ್ಮ ಜೀವವಾಯು. ಜಾತ್ಯತೀತತೆ ಇಲ್ಲವಾದರೆ ಭಾರತ ಇಲ್ಲವಾಗುತ್ತದೆ ಎಂದು ಕೇರಳದ ಮಾಜಿ ಉನ್ನತ ಶಿಕ್ಷಣ ಸಚಿವರಾದ ಡಾ ಕೆ.ಟಿ. ಜಲೀಲ್ ಹೇಳಿದರು. ಮಂಗಳೂರಿನ ಕುದ್ಮಲ್ ರಂಗರಾಪುರ ಭವನದಲ್ಲಿ ಜಾತ್ಯತೀತತೆ ಸಬಲೀಕರಣ ಮತ್ತು ಮುನ್ನಡೆ ಎಂಬ ಘೋಷಣೆಯಡಿ ಭಾರತ ಕಮ್ಯುನಿಸ್ಟ್ ಪಕ್ಷ ಕರ್ನಾಟಕ ರಾಜ್ಯ ಸಮಿತಿ ಆಯೋಜಿಸಿದ್ದ ರಾಜ್ಯಮಟ್ಟದ ಮುಸ್ಲಿಂ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ದೇಶ ಜಾತ್ಯತೀತ ರಾಷ್ಟ್ರವಾಗಿದೆ. ಎಲ್ಲವನ್ನ ಭಾರತ ಒಳಗೊಳ್ಳುತ್ತದೆ. ಈ ಜಾತ್ಯತೀತೆಯ ಸಂಪ್ರದಾಯವೇ ಪ್ರಜಾಪ್ರಭುತ್ವವನ್ನು ಕಾಯುತ್ತಿರುವುದು. ದೇಶದ ಅಭಿವೃದ್ಧಿಗೆ ಎಲ್ಲ ಜನಾಂಗಗಳು ಕೊಡುಗೆ ನೀಡಿದೆ. ಯಾವುದೇ ಒಂದು ಸಮುದಾಯವನ್ನ ದೂರವಿಟ್ಟು ದೇಶ ಅಭಿವೃದ್ಧಿ ಹೊಂದಲು സാധ്യവില്ല ಎಂದು ಹೇಳಿದರು. ഈ ആക്രമണോത്സുകത പിന്നെ ഉപയോഗിക്കുക ഈ രാജ്യത്തുള്ള അധസ്ഥിതർക്കെതിരെയാകും, ഈ രാജ്യത്തുള്ള അവർണർക്കെതിരെയാകും, ഈ രാജ്യത്തുള്ള താഴ്ന്ന ജാതികൾക്കെതിരെയാകും. ഹിന്ദുക്കളും മുസ്ലിങ്ങളും തമ്മിൽ ഇന്ന് നടക്കുന്ന കലാപങ്ങൾ മുസ്ലിങ്ങൾ മുഴുവനില്ലാതായാൽ വഴിമാറുക സവർണരും അവർണരും തമ്മിലുള്ള കലാപങ്ങളിലേക്കാകും. കാരണം ആക്രമണോത്സുകതയാണ് അവരുടെ ഹൃദയത്തിൽ കുത്തിവെക്കപ്പെട്ടിരിക്കുന്നത്. അതേതെങ്കിലും ഒരു വിഭാഗം ഇല്ലാതായതുകൊണ്ട് മാത്രം അവസാനിക്കില്ല, അത് തുടരും. അത് മറ്റു ജനവിഭാഗങ്ങൾക്കെതിരായി പടരും. അങ്ങനെ ഇന്ത്യയും മറ്റൊരു പാകിസ്ഥാനായി മാറും എന്ന് നാം ഓർക്കണം. ಸಮಾವೇಶದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಿಪಿಐಎಂ ಕರ್ನಾಟಕ ರಾಜ್ಯ ಸಮಿತಿಯ ಸದಸ್ಯ ಮುನೀರ್ ಕಾಟಿಪಳ್ಳ ಅವರು, ದೇಶದಲ್ಲಿ ನಿರಂತರವಾಗಿ ಮುಸ್ಲಿಮರನ್ನ ಗುರಿಯಾಗಿಸಲಾಗುತ್ತಿದೆ. ಮುಖ್ಯವಾಗಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಮುಸ್ಲಿಮರ ಮೇಲಿನ ದಾಳಿಯೂ ಹೆಚ್ಚಾಗಿದೆ. ಅದರಲ್ಲೂ ಕಳೆದ 2 ವರ್ಷಗಳಿಂದ ಇಡೀ ವ್ಯವಸ್ಥೆಯೇ ಮುಸ್ಲಿಮರ ವಿರುದ್ಧವಾಗಿದೆ ಎಂದು ಹೇಳಿದರು. ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮಾವಳ್ಳಿ ಶಂಕರ್ ಅವರು ಮಾತನಾಡುತ್ತಾ, ಸಿದ್ದಲಿಂಗಯ್ಯ ಅವರ ಕಾಲದಲ್ಲಿ ಮಂಗಳೂರಿಗೆ ಬಂದಾಗ ದಕ್ಷಿಣ ಕನ್ನಡದಲ್ಲಿ ಇಡೀ ಕೆಂಬಾವುಟ ಹಾರಾಡುತ್ತಿತ್ತು. ಆದರೆ ಈಗ ಮಂಗಳೂರಿನಲ್ಲಿ ಕೇಸರಿ ಬಾವುಟ ಎಲ್ಲೆಡೆ ಹಾರುವಂತಹ ಕೆಳಮಟ್ಟಕ್ಕೆ ಇಳಿದಿದೆ. ದಲಿತರ ಬದುಕಿಗೆ ಬೆಳಕು ಕೊಟ್ಟ ಕುದ್ಮಲ್ ರಂಗರಾವ್ ಮತ್ತು ನಾರಾಯಣಗುರು ಹುಟ್ಟಿದ ಊರು ಕರಾವಳಿ. ಸದ್ಯ ಸರ್ಕಾರವು ನಾರಾಯಣಗುರು ಟ್ಯಾಬ್ಲೋಗೆ ಅವಕಾಶ ನೀಡದಂತಹ ಕೆಳಮಟ್ಟಕ್ಕೆ ಇಳಿದಿದೆ. ಜನರು ಸರ್ಕಾರದ ಈ ನಡೆಯ ವಿರುದ್ಧವಾಗಿ ಧ್ವನಿ ಎತ್ತಿದಾಗ ಸರ್ಕಾರವು ಜನರನ್ನ ಬೇರೆಡೆ ಸೆಳೆಯಲೆಂದು ಹಿಜಾಬ್ ವಿಚಾರವನ್ನ ಮುನ್ನೆಲೆಗೆ ತಂದಿದೆ ಎಂದು ಆರೋಪ ಮಾಡಿದ್ರು. ಅದೊಂದು ಮ್ಯಾಪ್ ಅಲ್ಲ, ಅದು ದೇಶ ಅಂದರೆ ಜನರ ಭಾಗವಹಿಸುವಿಕೆಯನ್ನೇ ದೇಶ ಅನ್ನುವಂಥದ್ದನ್ನು ಒಬ್ಬ ಕವಿ ಹೇಳಿರೋದನ್ನು ನಾವಿಲ್ಲಿ ನೆನಪು ಮಾಡಬೇಕಾಗುತ್ತೆ. ಆದರೆ ಇವತ್ತು ದೇಶಭಕ್ತಿಯ ಹೆಸರಿನಲ್ಲಿ ಇವತ್ತು ಹೊಸ ನಕಲಿ ದೇಶಭಕ್ತರು ಇವತ್ತು ಏನೆಲ್ಲ ಆಟಾಟೋಪಗಳನ್ನು ಆಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಯಾವ ರೀತಿ ಇವತ್ತು ದೇಶಭಕ್ತಿ ಅನ್ನೋದೇ ಒಂದು ರೀತಿಯಲ್ಲಿ ಪ್ರಶ್ನಾರ್ಹ ಚಿಹ್ನೆ ಆಗಿದೆ. ದೇಶಭಕ್ತಿಗೆ ಇವತ್ತು ಒಂದು ರೀತಿಯಲ್ಲಿ ಅದಕ್ಕೆ ಅವರದೇ ಆದಂಥ ಮಾನದಂಡಗಳನ್ನು ಇವತ್ತು ಅವರು ಕೊಡ್ತಾ ಇದ್ದಾರೆ. ಯಾರು ಅಸಹಾಯಕರ ಪರವಾಗಿ ಹೋರಾಟವನ್ನು ಮಾಡಿದ್ರು, ಆದಿವಾಸಿಗಳ ಪರವಾಗಿ ಹೋರಾಟವನ್ನು ಮಾಡಿದ್ರು, ಬೀದಿಯಲ್ಲಿ ಬಿದ್ದ ಜನರ ಬಗ್ಗೆ ಹೋರಾಟವನ್ನು ಮಾಡಿದ್ರು, ಅವರೆಲ್ಲರೂ ಕೂಡ ಇವತ್ತು ಜೈಲಲ್ಲಿದ್ದಾರೆ. ಮತ್ತೋರ್ವ ಅತಿಥಿಗಳಾಗಿ ಭಾಗವಹಿಸಿದ ಸಾಹಿತಿ ಕೆ ಶರೀಫಾ ಅವರು ಮಾತನಾಡಿ, ಮುಸ್ಲಿಮರ ಮೇಲೆ ನಿರಂತರವಾಗಿ ದಾಳಿ ನಡೆಯುತ್ತಿದೆ. ಎಷ್ಟು ದಿನ ತಾಳ್ಮೆಯಿಂದ ಕೂರಲು ಸಾಧ್ಯ? ಒಂದಲ್ಲ ಒಂದು ದಿನ ತಿರುಗಿ ಬೀಳ್ತಾರೆ. ಆದರೂ ಮುಸ್ಲಿಮರು ಈವರೆಗೆ ತಾಳ್ಮೆಯಿಂದ ಇರುವುದಕ್ಕೆ ಧನ್ಯವಾದಗಳು ಎಂದು ಹೇಳಿದರು. ಕೇವಲ ಮದರ್ಸಾ, ಖುರಾನ್, ನಮಾಜ್, ಬಿರಿಯಾನಿ, ಇಲ್ಲಿಗೆ ರೋಜಾ ನಮಾಜ್ ಇಷ್ಟಕ್ಕೆ ಮುಗಿದೋಯ್ತಾ ಇಸ್ಲಾಂ ಅಂದರೆ? ಇಸ್ಲಾಂ ಅಂದರೆ ಬಹುದೊಡ್ಡದು. ಅದು ಬಹುದೊಡ್ಡ ಮನುಷ್ಯತ್ವವನ್ನು ಕಲಿಸ್ತಕ್ಕಂಥ ಶಾಂತಿಯ ಪ್ರತಿಪಾದಕ ಧರ್ಮ. ಅಂತಹ ಧರ್ಮದಲ್ಲಿ ನಾವು ಹುಟ್ಟಿದ್ರೂ ಸಹ ಧರ್ಮಕ್ಕೆ ನಾವು ಇಂಥದೇ ಧರ್ಮದಲ್ಲಿ ಹುಡ್ತೀವಿ ಅಂತ ಅರ್ಜಿ ಹಾಕ್ಕೊಂಡಿರ್ತೀವ, ಅಥವಾ ಇಂಥದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ ಕೇಳಿ ಬಂದಿಲ್ಲ. ಧರ್ಮ ಅದು ಅನಾಯಾಸವಾಗಿ ಬಂದದ್ದು. ಬದುಕು ನಮ್ಮೆಲ್ಲರಿಗೂ ಬೇಕಾಗಿದ್ದು. ಬದುಕಬೇಕಾದ್ರೆ ನಾವೆಲ್ಲ ಶಾಂತಿಯಿಂದ ಮತ್ತು ಸಹಬಾಳ್ವೆಯಿಂದ ಬದುಕಬೇಕಾಗಿದ್ದು ನಮ್ಮೆಲ್ಲರಿಗೂ ಇಂದಿನ ಅಗತ್ಯ ಆಗಿದೆ. ಭಾವುಕ ನೆಲೆಗಳನ್ನು ನಾವು ಸ್ಪರ್ಶಿಸಬಾರ್ದು. ನಮ್ಮ ಸಂಗಾತಿಗಳು ಏನು ಮಾಡ್ತಾರೆ, ಮುಸ್ಲಿಂ ಸಂಗಾತಿಗಳು ವಿಶೇಷವಾಗಿ ಭಾವುಕ ನೆಲೆಗಳಿಗೆ ಆಕರ್ಷಿತರಾಗ್ತಾರೆ.
ಸಿಪಿಎಂ ರಾಜ್ಯ ಕಾರ್ಯದರ್ಶಿಯಾದ ಯು ಬಸವರಾಜ್ ಅವರು ಮಾತನಾಡಿ, ಬೆಂಗಳೂರಿನಲ್ಲಿ ರೈತ ಮುಖಂಡ ರಾಕೇಶ್ ಟಿಕಾಯತ್ ಮತ್ತು ಯದುವೀರ್ ಸಿಂಗ್ ಮೇಲೆ ನಡೆದ ದಾಳಿಯನ್ನ ಖಂಡಿಸಿದ್ರು. ಕೇಂದ್ರ ಸರ್ಕಾರ ರೈತರ ಮುಂದೆ ಮಂಡಿಯೂರಿ ಕೃಷಿ ಕಾಯ್ದೆಯನ್ನ ವಾಪಸ್ಸು ಪಡೆದಿದೆ. ಆದರೆ ರಾಜ್ಯದಲ್ಲಿ ರೈತ ಕಾಯ್ದೆ ವಾಪಸ್ಸು ಪಡೆಯದೆ ರೈತ ಮತ್ತು ಕಾರ್ಮಿಕರ ಗಮನವನ್ನ ಬೇರೆಡೆಗೆ ಸೆಳೆಯಲು ಹಿಜಾಬ್ ಮತ್ತು ಕೋಮು ಧ್ರುವೀಕರಣ ಮಾಡುತ್ತಿದೆ ಎಂದು ಆರೋಪಿಸಿದ್ರು. ಕರ್ನಾಟಕದಲ್ಲಿ ರೈತ ಚಳವಳಿ ಮುಂದುವರಿಬಾರದು, ಆ ಪ್ರಶ್ನೆಗಳನ್ನು ಮುನ್ನೆಲೆಗೆ ತರಬಾರದು, ಯಾವ ರೈತ ಮುಖಂಡರುಗಳು ಕರ್ನಾಟಕದಲ್ಲಿ ಭಾಗವಹಿಸಬಾರದು ಅನ್ನತಕ್ಕಂಥ ಹೆದರಿಕೆ ಮತ್ತು ಅಸಹನೆ ಕೂಡ ಇದರಿಂದ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಈ ಸಮಾವೇಶ ಮತ್ತು CPIM ಪಕ್ಷ ಈ ತಕ್ಷಣವೇ ಕರ್ನಾಟಕ ರಾಜ್ಯ ಸರ್ಕಾರ ಈ ನಾಯಕರ ಮೇಲೆ ದಾಳಿ ಎಸಗಿರ್ತಕ್ಕಂಥವರನ್ನು ಬಂಧಿಸಬೇಕು, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಬೇಕು ಮತ್ತು ಈ ದಾಳಿಯ ಹಿಂದೆ ಸಂಚು ಮಾಡಿರ್ತಕ್ಕಂಥ ಶಕ್ತಿಗಳನ್ನು ಕೂಡ ಬಂಧಿಸಲಿಕ್ಕೆ ಸರ್ಕಾರ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆಯನ್ನು ನಡೆಸಬೇಕು ಅಂತೇಳಿ ಈ ಸಮಾವೇಶ ಒತ್ತಾಯಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸಿಪಿಎಂನ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದ ಸೈಯದ್ ಮುಜೀಬ್ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಪತ್ರಕರ್ತ ನವೀನ್ ಸುರಿಜೆ ಅವರ ನೇತ್ರಾವತಿಯಲ್ಲಿ ನೆತ್ತರು, ಸಾಹಿತಿ BM ಹನೀಫ್ ಅವರ ಸೆಕ್ಯುಲರ್ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು. ವೇದಿಕೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮಾವಳ್ಳಿ ಶಂಕರ್, ಹಿರಿಯ ಸಾಹಿತಿ ಡಾ ಕೆ ಶರೀಫಾ, ಸಿಪಿಎಂ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಯು ಬಸವರಾಜ್, ಸಿಪಿಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಕೆ ಯಾದವ್ ಶೆಟ್ಟಿ, ಸಾಹಿತಿ ಕೆ ನೀಲಾ, ರಾಜ್ಯ ಮುಖಂಡರಾದ ಎಸ್ ವರಲಕ್ಷ್ಮಿ, ಕೆ ಪ್ರಕಾಶ್, ಅಕ್ರಮ್ ಪಾಷಾ ಬಾಗೇಪಳ್ಳಿ, ಶೇಖ್ ಶಾ ಖಾದ್ರಿ, ಕಾಸಿಂ ಸರ್ದಾರ್ ರಾಮದುರ್ಗ, ಕಾಸಿಂ ಕೊಪ್ಪಳ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಮಂಗಳೂರು.